ನಮಸ್ಕಾರ ವೀಕ್ಷಕರೇ. ಫಾತಿಮಾ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಅರ್ಪಿಸುವ ಆರೋಗ್ಯ ಕಿರಣ ವೈದ್ಯರೊಂದಿಗೆ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಶ್ವಿನಿ. ವೀಕ್ಷಕರೇ, ಇವತ್ತು ನಮ್ಮ ಜೊತೆ ಫೇರ್ನೆಸ್ ಕ್ರೀಮ್ಗಳ ಬಗ್ಗೆ, ಅದರ ದುಷ್ಪರಿಣಾಮಗಳು, ಪರಿಣಾಮಗಳ ಬಗ್ಗೆ ಚರ್ಚೆಯನ್ನು ನಡೆಸಲು ನಮ್ಮ ಜೊತೆ ಡಾಕ್ಟರ್ ಇದ್ದಾರೆ. ಇವರು ಭಾರತೀಯ ಚರ್ಮ ತಜ್ಞರ ಸಂಘದ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ಫಾತಿಮಾ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಚರ್ಮ ವಿಭಾಗದ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ರಮೇಶ್ ಭಟ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಸಾಮಾನ್ಯವಾಗಿ ಹದಿಹರೆಯದವರು ಮಾತ್ರವಲ್ಲದೆ ಎಲ್ಲ ವಯೋಮಾನದವರು ಹಾಕುವಂತಹ ಫೇರ್ನೆಸ್ ಕ್ರೀಮ್ಗಳು, ನಾನು ಚಂದ ಕಾಣಬೇಕು ಅಂತ ಹೇಳಿ ಫೇರ್ನೆಸ್ ಕ್ರೀಮ್ಗಳನ್ನು ಹಾಕ್ತಾರೆ. ಸೊ ಈ ಒಂದು ಫೇರ್ನೆಸ್ ಕ್ರೀಮ್ ಮುಖದ ತ್ವಚೆಯ ಗೌರವರ್ಣಕ್ಕೆ ಬಳಸುವಂತಹ ಸೌಂದರ್ಯವರ್ಧಕದ ವಸ್ತುಗಳು. ಸೊ ಇದನ್ನು ಬಳಸುವ ವಿಧಾನದ ಬಗ್ಗೆ ತಿಳಿಸ್ಬೋದಾ ಅಂತ. ಈಗ ಸಾಧಾರಣವಾಗಿ ಗಂಡಸರಾಗಲಿ ಅಥವಾ ಹೆಂಗಸರಾಗಲಿ, ಮುಖ್ಯವಾಗಿ ನಮ್ಮ ಯುವಕ ಯುವತಿಯರು ಈ ರೀತಿಯ ಒಂದು ಸೌಂದರ್ಯವರ್ಧಕ ವಸ್ತುಗಳನ್ನು ಬಹಳಷ್ಟು ಮಟ್ಟಿಗೆ ಉಪಯೋಗಿಸ್ತಾರೆ. ಭಾರತದಲ್ಲಿ ಈ ಒಂದು ಸೌಂದರ್ಯವರ್ಧಕ ಸಾಧನಗಳು ಮತ್ತು ಬಿಳಿಯಾಗಲು ಬಳಸ್ತಕ್ಕಂತಹ ವಸ್ತುಗಳ ಒಂದು ವಿಕ್ರಯ ಏನಿದೆ, ಅಂದರೆ ಮಾರುಕಟ್ಟೆ ಏನಿದೆ, ಇದರ ಅಂಶ ಸುಮಾರು 12ರಿಂದ 18,000 ಕೋಟಿ ವರ್ಷಕ್ಕೆ ಟರ್ನೋವರ್. ಇಂಡಸ್ಟ್ರಿ ಟರ್ನೋವರ್ ಸುಮಾರು 12ರಿಂದ 18,000 ಕೋಟಿಗಳಷ್ಟು ಈ ಒಂದು ವಸ್ತುಗಳು ವಿಕ್ರಯ ಆಗ್ತಾ ಇರ್ತದೆ. ಈಗ ಸೌಂದರ್ಯವರ್ಧಕ ಸಾಧನಗಳು ಅವಶ್ಯವೇ ಎನ್ನುವ ಮೊದಲ ಪ್ರಶ್ನೆ. ಈಗಿನ ಒಂದು ನಮ್ಮ ವಾತಾವರಣದಲ್ಲಿ ನಾವು ಹೊರಗೆ ಹೋಗುವಾಗ ಸೂರ್ಯನ ಬಿಸಿಲಿಗೆ ಅಥವಾ ಈಗ ಇರತಕ್ಕಂತಹ ಒಂದು ವಾತಾವರಣದ ಒಂದು ಅಂಶವನ್ನು ನೋಡಿದಾಗ ಕೆಲವೊಮ್ಮೆ ಸೌಂದರ್ಯವರ್ಧಕ ಸಾಧನಗಳನ್ನು ಅಥವಾ ವಸ್ತುಗಳನ್ನು ಬಳಸಬೇಕು ಅನ್ನತಕ್ಕಂತಹ ಒಂದು ವಿಷಯವನ್ನು ನಾವೆಲ್ಲರೂ ಈಗ ಅರಿತುಕೊಂಡಿದ್ದೇವೆ. ಅದೇ ರೀತಿಯಾಗಿ ಬಹಳಷ್ಟು ಜನರು, ಮುಖ್ಯವಾಗಿ ಕಾಲೇಜಿಗೆ ಹೋಗತಕ್ಕಂತಹ ಯುವಕ ಯುವತಿಯರು ಇರ್ಬೋದು, ಅಥವಾ ಆಫೀಸ್ಗಳಿಗೆ ಹೋಗುವಂಥವ್ರು ಇರ್ಬೋದು, ಅಥವಾ ಈ ಸಮಾರಂಭಗಳಿಗೆಲ್ಲ ಹೋಗುವ ಸಂದರ್ಭದಲ್ಲಿ ಇಂತಹ ಒಂದು ವಸ್ತುಗಳನ್ನು ಭಾಳಷ್ಟು ಮಟ್ಟಿಗೆ ಬಳಸ್ತಾರೆ. ಸೊ ಅವಶ್ಯಕತೆ ಇದೆಯೋ ಇಲ್ಲವೋ ಅಂಥೇಳಿ ಒಂದು ವ್ಯಕ್ತಿಗತವಾದ ಒಂದು ಅಭಿಪ್ರಾಯ. ಸೊ ಉದಾಹರಣೆಗೆ, ಈಗ ನಮ್ಮ ಕೃಷಿ ವ್ಯವಸ್ಥೆಯಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾ ಇದ್ದಾರೋ ಅವರು ಈಗ ಬಹಳಷ್ಟು ಸಮಯದಲ್ಲಿ ಹೊರಗೆ ಇರ್ತಾರೆ. ಅವರು ಯಾವುದೇ ಒಂದು ಇಂಥ ಒಂದು ವಸ್ತುಗಳನ್ನು ಬಳಸದೆ ಸೂರ್ಯನ ಒಂದು ಪ್ರಖರ ಬಿಸಿಲಿಗೆ ಅವರ ಚರ್ಮ ಎಫೆಕ್ಟ್ ಆಗ್ತಾ ಇರ್ತದೆ, ಆ ಕೆಲಸವನ್ನು ಮಾಡ್ತಾ ಇರ್ತಾರೆ. ಅದೇ ರೀತಿಯಾಗಿ ಕೆಲವರಿಗೆ ಈ ಒಂದು ಸೌಂದರ್ಯವರ್ಧಕ ವಸ್ತುಗಳನ್ನು ಬಳಸಬೇಕಾಗ್ತದೆ. ಏಕೆಂತೇಳಿದರೆ ಅವರ ಒಂದು ಪ್ರೊಫೆಷನ್ಗೆ ಅನುಗುಣವಾಗಿ. ಏಕೆಂತೇಳಿದರೆ ಇಂದಿನ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ಪ್ರತಿಯೊಬ್ಬರು ಸಹ ತಾನು ಚೆನ್ನಾಗಿ ಕಾಣಬೇಕು, ನನ್ನ ಮುಖದಲ್ಲಿ ಕಾನ್ಫಿಡೆನ್ಸ್ ಇರಬೇಕು, ಮತ್ತು ಕೆಲವರಿಗೆ ಒಂದು ರೀತಿಯ ಕೀಳರಿಮೆ, ನನ್ನ ಮುಖದಲ್ಲಿ ಸ್ವಲ್ಪ ಕಪ್ಪು ಕಲೆ ಇದೆ, ಅದರಿಂದ ನಾನು ಬೇರೆಯವರಿಗಿಂತಲೂ ನಾನು ಸ್ವಲ್ಪ ಕೆಳಗೆ, ಒಂದು ಆ